ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ.ಡಿ. ತಲಪಾಡಿ ಲಾಗ್ಸ್. ವೀಕ್ಷಕರೇ, ಬೆಳಗಿನ ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು. ಏನೆಲ್ಲ ಆಗ್ತುಂಟು ನೋಡಿಕೊಂಡು ಬರುವ. ಅನ್ನ ಬೇಯ್ತಾ ಉಂಟು ಹಾಗೂ ಹೆಸರು ಮತ್ತು ಕಣಿಲೆ ಪದಾರ್ಥ ರೆಡಿ ಆಗ್ತಾ ಉಂಟು. ಮತ್ತು ಬೆಳಗಿನ ತಿಂಡಿ ಏನಿರಬಹುದು ನೋಡೋಣ. ವಾ, ಮಸಾಲೆ ಪುಂಡಿ, ಮಸಾಲೆ ಮುಷ್ಟಿ ಮಹಾನಿದ್ದು ಸ್ವಾತಂತ್ರ್ಯ ದಿನಾಚರಣೆಗೆಲ್ಲ ರೆಡಿ ಆಗ್ತಾ ಹೊರಡ್ತಾ ಇದ್ದಾನೆ. ಹೊಸತು ಡ್ರೆಸ್ ಇವನದು ಮಹಾನಿದ್ದು ಈ ಸರ್ತಿ ಸ್ವಾತಂತ್ರ್ಯ ದಿನಾಚರಣೆದ್ದು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವಾಗ ನಾವು ಮಹಾನಿದ್ದು ಶಾಲೆಗೆ ಹೋಗ್ತಿದ್ದೇವೆ. ಮಹಾನಿದ್ದು ಭಾಷಣ ಹಾಗೂ ಡ್ಯಾನ್ಸ್ ಎಲ್ಲ ಉಂಟಂತೆ, ಎಲ್ಲ ನೋಡ್ಲಿಕ್ಕೆ ಉಂಟು. ನನ್ನಲ್ಲಿ ಡ್ಯಾನ್ಸ್ ಇಲ್ಲ, ಭಾಷಣ ಮಾತ್ರ. ಆಯ್ತು, ನೋಡು. ಓಕೆ, ಸರಿ, ಹೋಗಿ ಬರೋಣ. ಹೋಗಿ ಬನ್ನಿ. ಗೈಸ್, ನಾನು ಇವಾಗ ಮಂಗಳೂರು ಬಂದು ತಲುಪಿದೆ. ನಾನು ಇವರ ಶಾಪ್ನವರನ್ನು ಕಾಯ್ತಾ ಇದ್ದೇನೆ. ಅವರು ನೀರು ಹೋಗಿದ್ದಾರೆ. ಒಂದು ಫಾಲಿಶ್ ಎಲ್ಲ ಆಗ್ಲಿಕ್ಕೆ ಉಂಟು, ಹಾಗಾಗಿ ನೀರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಫಾಲಿಶಿಗೆ ಕೊಟ್ಟು ಇಲ್ಲಿಂದ ನಮ್ಮ ಬಸವನಗುಡಿಗೆ ನಾವು ಇನ್ನು ತೆರಳುವ. ಯಾಕಂದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯಾಗಿ ಕೆಲವು ಅಂಗಡಿಯೆಲ್ಲ ಬಂದುಂಟು, ಹಾಗಾಗಿ. ಈಗ ನಾನು ಮಂಗಳೂರಲ್ಲಿದ್ದೇನೆ. ನಮ್ಮ ಮಂಗಳೂರು ಕೆಲಸದಲ್ಲಿಗೆ ಬಂದೆ ಇವತ್ತು. ಯಾಕಂದರೆ ರಜೆ ಇವತ್ತು, ಕೆಲಸ ಏನು ಮಾಡಲಿಕ್ಕಿಲ್ಲ. ಕೆಲಸ ಆದದನ್ನೆಲ್ಲ ಫಿನಿಶ್ ಮಾಡಿ ಕೊಡಲಿಕ್ಕೆ. ಹಾಗಾಗಿ ಈಗ ನಾನು ನಮ್ಮ ಶ್ರೀನಾಥ್ನವರ ಬಳಿ ಹೋಗ್ತಿದ್ದೇನೆ ಇವತ್ತು. ನೋಡಬೇಕು, ಬೈಕಲ್ಲೆಲ್ಲ ಬೇಗ ಬಂದಿದ್ದಾರೆ. ಇದ್ದಾರೆ ಅಂತ ಇದ್ದಾರೆ. ಶ್ರೀನಾಥ್ ಅವರೇ ಸರ್, ನೋಡಿ, ಇಲ್ಲಿ ನೋಡ್ಬೋದು, ಬೇಗ ಬಂದಿದ್ದಾರೆ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನೋಡಿ, ಕೈ ಕೊಡಿ. ಶುಭಾಶಯಗಳು. ನೋಡಿ, ಬಾವುಟ ಎಲ್ಲ ಆರಿಸಿ ಆಯ್ತು. ಕೆಲವು ಕಡೆ ಆರಿಸ್ತಿದ್ದಾರೆ, ಹಾಗೆ ಕೆಲವು ಕಡೆ ಎಲ್ಲ ಹೋಗ್ಲಿಕ್ಕೆ ಉಂಟು. ಹಾಗೆ ನಮ್ಮದೊಂದು ಮಂಗಳೂರಿಗೆ ಒಂದು ಭೇಟಿ ಕೊಡುವ ಅಂತ ಹೇಳಿ ಒಂದು ಬಂದದ್ದು. ಒಂದು ಪಾಲಿಶ್ ಎಲ್ಲ ಆಗ್ಲಿಕ್ಕುಂಟು. ಹಾಗೆಲ್ಲ ಪಾಲಿಶಿಗೆಲ್ಲ ಕೊಟ್ಟು ವಾಪಸ್ ಇಲ್ಲಿ ನಿಮ್ಮಲ್ಲಿ ಒಂದು ಮಾತಾಡಿ ಹೋಗುವ ಅಂತೇಳಿ. ಕೆಲಸದಲ್ಲಿ ಭಾರಿ ಬ್ಯುಸಿ ಇದ್ದಾರೆ ಅಂತ ಕಾಣ್ತಾರೆ. ಈಗ ಯಾರೆಲ್ಲ ಸಿಕ್ಲಿಕ್ಕಿದ್ದಾರೆ ಅಂತೇಳಿ ನೋಡು. ಇನ್ನು ದರ್ಶನ್ ಸಿಕ್ಕಿದ್ರು. ದೂರ ಹೋಗೋದು, ನಾನು ದೂರ ಮಗನಿಗೆ ಶಾಲೆಯಿಂದ ಕರ್ಕೊಂಡು ಬಂದದ. ಅವ್ರದ್ದು ಇವತ್ತು ಆಗಸ್ಟ್ 15ಕ್ಕೆ ಅಲ್ಲ, ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನೆಕ್ಸ್ಟ್ ನಾನು ಬಂದದ್ದೇ ಉಷಾ ಕಿರಣ್ ಹೋಟೆಲಿಗೆ ಒಂದು ಚಹಾ ಕುಡಿದುಕೊಂಡು ಹೋಗುವ ಅಂತೇಳಿ. ಸುಮಾರು 11:30 ಗಂಟೆ ಆಗಿದೆ. ಹಸಿವೆ ಆಗ್ತಿತ್ತು. ಹಾಗೆ ಒಂದು ಚಹಾ ಎಲ್ಲ ಇಲ್ಲಿ ಕುಡಿದು ಇಲ್ಲಿಂದ ನಂತರ ಹೊರಡುವ ಅಂತೇಳಿ. ಮತ್ತೆ ಅಲ್ಲಿಂದ ಸೀದಾ ಮೈದಾನಿಗೆ ಬಂದೆ. ಇಲ್ಲಿ ಫುಟ್ಬಾಲ್ ಗ್ರೌಂಡಲ್ಲಿ ಫುಟ್ಬಾಲ್ ಆಡಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಗೆ ಸ್ಟಾರ್ಟ್ ಆಗಲಿಲ್ಲ, ಆಟ ಸ್ಟಾರ್ಟ್ ಆಗಬೇಕಷ್ಟೇ. ಅಲ್ಲಿ ನೋಡೋದೆಲ್ಲ ಮುಗಿದಿತ್ತು. ನಾನು ಮೈದಾನಿಗೆ ಬಂದಿದ್ದೇನೆ. ಇಲ್ಲೆಲ್ಲ ಕಾರ್ಯಕ್ರಮ ಮುಗಿದಾಗಿದೆ. ನಾನು ಬರುವಾಗ ಆಗ ಆಚೆ ಹೋಗುವಾಗ ಆಗ್ತಾ ಇತ್ತು. ಹಾಗೆ ಈಗ ಮುಗಿದಾಯಿತು. ಈಗ ಫುಟ್ಬಾಲ್ ಆಗ್ತುಂಟು. ಅಲ್ಲಿ ನೋಡ್ಬೋದು, ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಆಗುತ್ತೆ. ಮತ್ತೆ ನೋಡಿ, ನಮ್ಮ ದರ್ಶನ್ ಅವರು 80ನೇ ವರ್ಷದ ಶುಭಾಶಯ, ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ದೇಶ ಇನ್ನಷ್ಟು ಸಮೃದ್ಧಿಯಾಗಿ ಬೆಳಲಿ, ನಮ್ಮ ಭಾರತ ದೇಶ.
ಎದ್ದದಷ್ಟೇ. ಈಗ ಎದ್ದದಷ್ಟೇ, ಸ್ವಲ್ಪ ಲೇಟ್ ಆಯ್ತು. ಬಾವುಟ ಏರ್ಸ್ಲಿಲ್ಲ. ಬಾವುಟ ಏರ್ಸ್ಲಿ ಏನ್ ಏರ್ಸ್ಲಿಲ್ಲ. ಈಗ ನನ್ನ ಗಾಡಿಲಿ ಏರ್ಸ್ಬೇಕು ಈಗ ಬಾವುಟ. ಈಗ ಹಾಕ್ಲಿಕ್ಕೆ ಉಂಟು ಬಾವುಟ, ಹಾಕ್ತಾನೆ. ಸ್ವಲ್ಪ ಲೇಟ್ ಆಯ್ತು. ಇನ್ನು ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಆಯ್ತು ನೋಡ, ಸ್ವಲ್ಪ ತಡವಾಗಿ ಎದ್ದೇವೆ. ಆಯ್ತು. ಆವಾಗ ಹೋಗುವಾಗ ಶಾಲೆಗೆ ಬಿಟ್ಟು ಹೋಗಿದ್ದೇನೆ. ನಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ ಅರ್ಧ ದಾರಿಯಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಕೂತ್ಕೊಂಡಿದ್ದಾರೆ. ಮನೆಗೆ ಹೋಗುದು ಬಿಟ್ಟು ಬಿಸಿಲು ಬಿಸಿಲು ಅಂತೇಳಿ. ಸುಸ್ತಾಗಿ ಹೋಯ್ತು ಈ ಉರಿ ಬಿಸಿಲು. ಒಂದು ಮಳೆ ಆದ್ರೂ ಬರ್ತಿದ್ರೆ. ಸರಿ, ತಿಂಡಿ ಎಲ್ಲ ತಕೊಂಡಿದ್ದು. ತಿಂಡಿ ಎಂತ ಗೊತ್ತಿದೆ? ಚಟ್ನಿಗೆ ಕುಕ್ಕು ಶುಂಠಿ ಮಣ್ಣಿತ್ತಿನವರಿದ್ದಾರಲ್ಲ ನಾನು ಮತ್ತು ಮಹಾನ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ತಿರುಗಾಟ ಅಂತ ಹೇಳಿದ್ರೆ ಏನಿಲ್ಲ. ಹಾಗೆ ನಾನು ಮತ್ತು ನಮ್ಮ ಮಹಾನ್ ಮೂಡುಬಿದ್ರೆಗೆ ಹೊರಟಿದ್ದೇವೆ. ನಮ್ಮ ಈಗ ಫ್ರೆಂಡನ್ನು ಭೇಟಿಯಾಗಲಿಕ್ಕುಂಟು. ಹೊರಟು ಬಂದಾಯಿತು. ಸಾಧಾರಣ ನಾವೀಗ ನೋಡ್ಬೋದು, ಇಲ್ಲಿ ನೀರೆಲ್ಲ ನೋಡ್ಬೋದು. ಪಾಣೆಮಂಗಳೂರು ಸೇತುವೆ ಹತ್ರ ಇದ್ದೇವೆ ನಾವೀಗ. ನೋಡಿ, ನೀರು ಹೋಗ್ತಾ ಉಂಟು, ಮಳೆದು ನೀರನ್ನು. ಹಾಗೆ ನಾವು ಇಲ್ಲಿ ನಿಂತು ಒಂದು ಮಾತಾಡಿ ಹೊರಡುವ ಅಂತ. ನಮ್ಮ ಫ್ರೆಂಡ್ ಈಗ ಅಲ್ಲಿ ಕಾಯ್ತಾ ಇದ್ದಾರೆ ಕಣ್ಬೇಕು. ಅವ್ರು ಸ್ವಲ್ಪ ಹೊತ್ತು ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಿಲ್ಲಿ ನಿಂತು ಮತ್ತೆ ಹೊರಟು ಹೋಗುವ ಅಂತೇಳಿ ಅವರು ಹೋಟ್ಲಲ್ಲಿ ಊಟ ಮಾಡ್ತಿದ್ದಾರೆ. ಪ್ರಪಂಚದಲ್ಲಿ ನೀರು ಬರ್ತಾ ಉಂಟು. ಮೇಲೆ ಬ್ರಿಡ್ಜ್ ನೋಡ್ಬೋದು. ಗೈಸ್, ನಾವು ಇವಾಗ ಬಂಟ್ವಾಳ ಬೈಪಾಸ್ ಬಂದು ತಲುಪಿದೆವು. ನಮ್ಮ ಸುಧಾಕರಣ್ಣನವರು ಎಲ್ಲಿದ್ದಾರೆ ಅಂತೇಳಿ ಈಗ ಹುಡುಕಬೇಕಿಲ್ಲಿ. ಯಾವ ಕಡೆ ನಿಂತಿದ್ದಾರೆ, ಆ ಕಡೆ ನಿಂತಿದ್ದಾರಾ, ಈ ಕಡೆ ನಿಂತಿದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡುವ, ಸ್ವಲ್ಪ ಮುಂದೆ ಕಡೆ ಹೋಗುವ. ಬಹುಶಃ ಆ ಕಡೆ ನಿಂತಿರ್ಬೋದು ಕಾಣ್ತದೆ. ಇಲ್ಲಿ ಕಾಣುತ್ತಿಲ್ಲ. ಓ ಇಲ್ಲಿ ನಿಂತ್ಕೊಂಡಿದ್ದಾರೆ. ಅಂದ ಸಿಕ್ಕಿದ್ರಲ್ಲ. ನಾವು ಇವಾಗ ಮೂಡುಬಿದ್ರೆ ತಲುಪಿದೆವು. ಒಂದು ಹೋಟ್ಲಲ್ಲಿ ಒಂದು ಚಹಾ ಕುಡಿಯುವ ಅಂತೇಳಿ ಬಂದು ಕೂತ್ಕೊಂಡೆವು. ಮಸಾಲೆ ದೋಸೆ. ಮೂರು ಜನಕ್ಕೆಲ್ಲ ಮಸಾಲೆ ದೋಸೆ ಆಡತ್ತ. ಗೈಸ್, ನಾವು ಅಲ್ಲಿಂದ ಹೊರಟು ನಮ್ಮ ಮಾವನ ಮನೆಗೆ ಬಂದು ಮುಟ್ಟಿದೆವು. ನಾವೊಂದು 3 ಗಂಟೆ ಹೊರಟಿದ್ವಿ.